ಕಾರ್ಕಳ ಕುಕ್ಕುಂದೂರು ಗ್ರಾಮ ಪಂಚಾಯಿತಿಯ ಬಳಿ ಇರುವ ಬಾಲ ಉದ್ಯಾನವನದ ಪ್ರವೇಶ ದ್ವಾರದ ಬೃಹತ್ ಗಾತ್ರದ ನಾಮಫಲಕದ ಕಮಾನು ನಿನ್ನೆ ಬೀಸಿದ ಗಾಳಿ ಮಳೆಗೆ ತಲೆಕೆಳಗಾಗಿ ಉದ್ಯಾನವನದ ಪ್ರವೇಶ ದ್ವಾರದ ಬಳಿ ಅಪಾಯದ ಸ್ಥಿತಿಯಲ್ಲಿ ಬಿದ್ದುಕೊಂಡಿದೆ. 2023 ಆಗಸ್ಟ್ 8ರಂದು ಉದ್ಘಾಟನೆಗೊಂಡ ಬಾಲ ಉದ್ಯಾನದ ಕಳಪೆ ಕಾಮಗಾರಿಯಿಂದ ಕೂಡಿದ್ದು, ಈ ಬಗ್ಗೆ ಇಲ್ಲೇ ಪಕ್ಕದಲ್ಲಿರುವ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೂ ತಂದರೂ ಇಷ್ಟು ದೊಡ್ಡ ಗಂಭೀರ ಸಮಸ್ಯೆಗೂ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಈಗಾಗಲೇ ಬೇಸಿಗೆಯ ರಜೆ ಪ್ರಾರಂಭವಾಗಿದ್ದು, ಈ ಉದ್ಯಾನವನಕ್ಕೆ ಪುಟಾಣಿಗಳು ಬರುತ್ತಿದ್ದು, ಈ ಸಂದರ್ಭದಲ್ಲಿ ಸಿಮೆಂಟ್ ಕಂಬದಲ್ಲಿ ತುಂಡಾಗಿ ನೇತಾಡುತ್ತಿರುವ ಬೃಹತ್ ಗಾತ್ರದ ಕಮಾನು ಪುಟಾಣಿಗಳ ಮೇಲೆ ಬಿದ್ದು ಏನಾದರೂ ಅವಘಡ ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆ ಎಂದು ಸಾಮಾಜಿಕ ಕಾರ್ಯಕರ್ತ ಮೊಹಮ್ಮದ್ ಶಕೀಲ್ ರವರು ಮಾಧ್ಯಮದೊಂದಿಗೆ ತಮ್ಮ ಆತಂಕವನ್ನು ತೋಡಿಕೊಂಡರು. ಕುಕ್ಕುಂದೂರು ಪಂಚಾಯತ್ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸ್ವಲ್ಪ ಎಚ್ಚೆತ್ತುಕೊಂಡು ಇದನ್ನೊಂದು ನಮ್ಮ ಮಕ್ಕಳಿಗೆ ಒಂದು ಏನಾದರೂ ಹೆಚ್ಚು ಕಮ್ಮಿ ಆಗದ ಹಾಗೆ ಇದನ್ನು ಒಂಚೂರು ಗಮನಕ್ಕೊಂದು ತನ್ನಿ. ಗಾಳಿಗೆ ಬಿದ್ದಂಥ ಇದು ಬೋರ್ಡು ಕಳಪೆ ಕಾಮಗಾರಿಯಿಂದ ನಿನ್ನೆ ನಾವು ಪಂಚಾಯತ್ ಗಮನಕ್ಕೆ ತಂದಿದ್ದೇವೆ. ಆದರೆ ಇಲ್ಲಿ ಈಗ ಮಳೆ ಇಲ್ಲದ ಕಾರಣ ಮಕ್ಕಳು ಆಡಲು ಬರುವ ಮಕ್ಕಳಿಗೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು ಪಂಚಾಯತ್ ಅವರು. ಖಲೀಲ್ V4 ನ್ಯೂಸ್ ಕಾರ್ಕಳ. ಬಲೆ ಯಾವ ಲೇಟ್ ಅಲ್ಲಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಪುಂಡು ಬಾಬಾ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ